ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ರೇಣುಕಾ ಸುರೇಶ್ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೌಖ್ಯ ಇದ್ದೀರಲ್ಲ? ಸೌಖ್ಯ ಇದ್ದ ಮೇಲೆ ಸ್ವಲ್ಪ ಜೋರು ಮಾತಾಡಬೇಕು. ಓಕೆ, ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ಕುಂಬಳಕಾಯಿದು ಕಡುಬು. ಹಾಂ, ಕುಂಬಳಕಾಯಿ ಕಡುಬ ಮತ್ತೆ ಒಂದು ಪಾಯಸ. ಓಕೆ, ಅಂದರೆ ಸಿಹಿ ಕುಂಬಳಕಾಯಿಯ ಸಿಹಿ ಕುಂಬಳಕಾಯಿಯ ಕಡುಬು ಮತ್ತು ಪಾಯಸ. ಅದೇ ಕುಂಬಳಕಾಯಿಯಲ್ಲೇ ಪಾಯಸನ? ಹೌದೌದು, ಒಂದರಲ್ಲಿ 2 ಡಿಶ್. ಓಕೆ, ಹಾಗಾದರೆ 2 ಅಡುಗೆ ಏನು ಮಾಡಲಿಕ್ಕೆ ಯಾರಿಗೂ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೆ. ಈಗ ಎಂತ ಮಾಡಬೇಕು? ಅಡುಗೆ ಮಾಡಬೇಕು. ಹುರಿಲಿಕ್ಕೆ ಬಾಣಲೆ ಬೇಕು. ಈಗ ಫಸ್ಟಿಗೆ ಯಾವ್ದು ಮಾಡೋದು? ಹಾಗಾದರೆ ಕಡುಬು ಮಾಡೋದು. ಕಡುಬು ಅಂದರೆ ಈಗ ಫಸ್ಟಿಗೆ ಅಕ್ಕಿಯನ್ನು ಹುರಿಬೇಕು. ಓಕೆ, ಅದಕ್ಕೆ ಈಗ ಎಂತ ಬೇಕು? ಬಾಣ ಬೇಕಾ? ಬಾಣಲೆ ಹುರಿಲಿಕ್ಕೆ. ಓಕೆ, ಅಂದರೆ ಈಗ ಅಕ್ಕಿಯನ್ನು ಹುರಿದು ಅದನ್ನು ಹುಡಿ ಮಾಡಬೇಕು. ಓ, ಹಾಗಾದರೆ ಸ್ವಲ್ಪ ಕೆಲಸ ಜಾಸ್ತಿ ಉಂಟಲ್ಲ. ಈಗ ಅಕ್ಕಿ ಒಲೆ ಉರಿಸ್ಬೇಕಲ್ಲ. ಅಕ್ಕಿ ಬಾಣಲೆ ಇಟ್ಟಾಯಿತು. ಇದಕ್ಕೆ ಆಯಿಲ್ ಹಾಕಬೇಕಾ? ಬೇಡ, ಸ್ವಲ್ಪ ಬಿಸಿ ಆದ ತಕ್ಷಣ ಅಕ್ಕಿ ಹಾಕಬೇಕು. ಓಕೆ, ಅಂದರೆ ಈಗ ಅದು ನಾರ್ಮಲ್ ಬಿಸಿ ಬಾಣಲೆಯಲ್ಲಿ ಅಕ್ಕಿ ಹುರಿಕೊಳ್ಳೋದು. ಓಕೆ, ಹಾಗಾದರೆ ಇದು ಅಕ್ಕಿ ಮಾತ್ರ ಚೆನ್ನಾಗಿ ಇದು ಹುರ್ಕೊಳ್ಬೇಕಲ್ಲ? ಅದು ಚೆನ್ನಾಗಿ. ಕೆಲವೊಮ್ಮೆ ಅಕ್ಕಿಯಲ್ಲಿ ಸ್ವೀಟ್ ಎಲ್ಲ ಮಾಡಲಿಕ್ಕೆ ಮಾಡೋದಾದರೆ ಈ ಥರ ಹುರ್ಕೊಂಡು ಮಾಡ್ತಾರೆ. ಸ್ವಲ್ಪ ಜಾಸ್ತಿ ಕಾಯಬೇಕಲ್ಲ? ಸ್ವಲ್ಪ ಕೆಂಪಾಗಬೇಕು. ಹೌದು, ಅಕ್ಕಿ ಹುರಿದಾಗ ಅದನ್ನು ಅದು ಕರೆಕ್ಟಾಗಿ ಗೊತ್ತಾಗ್ತದಲ್ಲ? ಅದು ಕೆಂಪಾದರೆ ಅಕ್ಕಿ. ಓಕೆ, ಈ ಕಡುಬೆಲ್ಲ ನಾವು ಬೆಳಿಗ್ಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ? ಕಷ್ಟ, ಹೌದು. ಅಂದರೆ ಅಕ್ಕಿ ಹುರಿದು ಅಷ್ಟು ಟೈಮ್ ಕೂಡ ಸಿಗಲ್ಲ. ಹೌದು, ಸಂಜೆ ಎಲ್ಲ ಫ್ರೀ ಟೈಮಲ್ಲೆಲ್ಲ ಕೂತ್ಕೊಂಡು ಮಾಡ್ಬೋದು. ಮತ್ತು ಈ ಕಡುಬನ್ನು ನಮ್ಮಲ್ಲಿ ಒಂದು ಹಬ್ಬಕ್ಕೆ ಮಾಡ್ತಾರೆ, ಸ್ಪೆಷಲ್ ಅಂತೇಳಿ. ಹೌದಾ? ಅಂದರೆ ಹೇಗೆ? ಯಾವ ಭೂಮಿ ತಾಯಿಗೆ ಪೂಜೆ ಮಾಡ್ತಾರೆ, ಅವಾಗ ಇದನ್ನು ಕಂಪಲ್ಸರಿ ಮಾಡ್ತಾರೆ. ಇದನ್ನು ಮಾಡಿ ನೈವೇದ್ಯ ಮಾಡೋದು, ಭೂಮಿಗೆ ಕೊಡೋದು. ಓಕೆ ಓಕೆ. ನಮ್ಮ ಈ ಕಡೆ ಎಲ್ಲ ಹೇಗೆ ಅಂತ ಹೇಳಿದ್ರೆ ಈ ಥರ ಹುಡಿ ಮಾಡಿ ಅದಕ್ಕೆ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಬಾಳೆಹಣ್ಣೆಲ್ಲ ಹಾಗೂ ಮಾಡ್ತಾರಲ್ಲ, ಅದು ಕೂಡ ಭೂಮಿ ಇದಕ್ಕೆ ಈ ಕಡೆ ಹಾಗೆ ಮಾಡೋದಲ್ಲ? ನೀವು ಭೂಮಿ ಪೂಜೆ ಎಲ್ಲ ಹೇಗೆ ಸಗಣಿ ಎಲ್ಲ ಸಾರಿಸಿ ಮಾಡೋದಾ ಹೇಗೆ? ಇದು ಗದ್ದೆಗೆ ಹೋಗಿ ಭತ್ತ ಬೆಳೆದಿರ್ತದಲ್ಲ, ಅಲ್ಲಿ ಆ ಮೂಮೆಂಟ್ ಅಲ್ಲಿ ಭತ್ತಕ್ಕೆ ಒಂದು 5 ಭತ್ತದ್ದು ಇದು ಇರ್ತದಲ್ಲ ಎಳೆ, ಅದನ್ನು ಕಟ್ಟಿ ಅದಕ್ಕೆ ಸೀರೆ ಅದೆಲ್ಲ ಹಾಕಿ ಮತ್ತೆ ಅದಕ್ಕೆ ಬಯಕೆ ಮಾಡೋದು ಅಂತ. ಬೆಳೆಗೆ ಬಯಕೆ ಮಾಡೋದು ನೋಡಿ. ಇದೆಲ್ಲ ಹಳ್ಳಿಯಲ್ಲೆಲ್ಲ ಇದ್ರೆ ಚೆಂದ, ನೋಡ್ಲಿಕ್ಕೆಲ್ಲ ಚೆಂದಲ್ಲ, ಆಚರಣೆ ಕೂಡ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಬೇಕಂತಲ್ಲ, ಕೈ ಆಡಿಸ್ತಾ ಇರಬೇಕು, ಇಲ್ಲ ಇದ್ರೆ ಅಡಿಯಲ್ಲಿ ಕರಿ ಆಗ್ತದಲ್ಲ. ಸಾಕಾಗುತ್ತಾ? ಇದು ಆಫ್ ಮಾಡೋದಾ? ಓಕೆ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಹುಡಿ ಮಾಡಬೇಕಲ್ಲ. ಓಕೆ, ಅದು ನೋಡಿ, ಅದು ಪರಿಮಳ ಕೂಡ ಹಾಗೆ ಗಮ ಬರ್ಕೊಂಡು. ಮತ್ತೆ ಅಷ್ಟರಲ್ಲಿ ಇದನ್ನು ಸ್ವಲ್ಪ ಓಕೆ, ಇದು ಇದರಲ್ಲಿದ್ದರೆ ಕರಿ ಆಗಲ್ವಾ ಅಡಿಯೆಲ್ಲ? ಇಲ್ಲ ಇಲ್ಲ, ಈ ಬಿಸಿಗೆ ಇಲ್ಲ ಇಲ್ಲ ಏನಾಗಲ್ಲ. ಹೀಗಿರಲಿ ಹಾಗಾದರೆ, ಸ್ವಲ್ಪ ತಣ್ಣಗಾಗಲಿ. ಓಕೆ, ಏನು ಪಾತ್ರಕ್ಕೆ ಹಾಕಿ ತಣ್ಣಗೆ ಮಾಡೋದು ಬೇಕು ಅಂತಿಲ್ಲ? ಇಲ್ಲ ಇಲ್ಲ, ಅದಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದಲ್ಲ. ಓಕೆ, ನೀವು ಸಿಪ್ಪೆಲ್ಲ ತೆಗೆದೇ ತಂದಿದ್ದೀರಾ? ಸಿಪ್ಪೆ ತೆಗೆದು ತಂದಿದ್ದೀನಿ. ಅದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ ಇಲ್ಲ ಇಲ್ಲ, ಅದನ್ನು ಹಾಗೆ ಹಾಕಲಿಕ್ಕೆ. ಗ್ರೈಂಡ್ ಮಾಡೋದಾದ್ರೆ ನಾವು ಡೈರೆಕ್ಟ್ ಹಾಕ್ಬೋದಲ್ಲ ಹಿಡಿಯೇ? ಹೌದೌದು.
ಅದರ ಪದಾರ್ಥ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ. ಕುಂಬಳಕಾಯ್ದು ಹೌದು, ಸಾಂಬಾರು. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ರೆಡಿ ಆಯಿತು. ಅದನ್ನು ಹುಡಿ ಮಾಡಿ ಈಗ. ಓಕೆ, ಈಗ ನಮ್ಮದು ಅದು ರೆಡಿ ಆಗಿದೆ. ಈಗ ಏನು ಅಕ್ಕಿಯನ್ನು ಹುಡಿ ಮಾಡ್ಕೊಂಡಲ್ಲ. ಓಕೆ, ಆಗಬೇಕಾ? ಅದನ್ನು ಹುಡಿ ಮಾಡಿ. ಬಾಣಲ್ಲಿ ಸಾಕಲ್ಲ ಹಾಗಾದರೆ? ಸಾಕು, ಬಾಣಲ್ಲಿ ಸಾಕು. ಇಷ್ಟನ್ನು ಇವಾಗ ಹುಡಿ ಮಾಡಿ ಕೊಡಬೇಕು. ತುಂಬ ಸಣ್ಣ ಬೇಡವಾ? ಹಾಗಾದರೆ ಸಾಕಾ? ರವಾದಾಗಿ ಇರಬೇಕಂತ. ಸಾಕಾಗುತ್ತಾ? ಸಾಕು. ಸಾಕಲ್ಲ? ಏನು ಘಮ ಘಮ ಪರಿಮಳ ಬರ್ತಂತ ನೋಡಿ ಅಕ್ಕಿ ಹುಡಿ. ಓಕೆ, ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋದು, ಅಷ್ಟೇ ನೋಡ್ಕೊಂಡು ಮಾಡ್ಕೊಳ್ಳೋದು. ಮತ್ತು ಕಡಲೆಬೇಳೆ. ಓಕೆ, ಇದು ಸಪ್ರೇಟ್ ಹಾಕ್ತಿದ್ದೀರಾ? ಹಾಂ. ಓಕೆ, ಮತ್ತು ಇದು ಗಸಗಸೆ. ಓಕೆ. ಮತ್ತು ಏಲಕ್ಕಿ ಎಲ್ಲ. ಓಕೆ, ಪರಿಮಳಕ್ಕೆ ಏಲಕ್ಕಿ. ಈ ಕಡುಬು ಹಾಗಾದರೆ ಪರಿಮಳ ಬರ್ತಾವೆ. ಸ್ವಲ್ಪ ಶುಂಠಿ ಪುಡಿ. ಶುಂಠಿಯ ಪುಡಿಯಾ? ಪುಡಿ, ಹೌದು. ಒಣ ಶುಂಠಿ ಇರ್ತದಲ್ಲ, ಓಕೆ. ಅದರದ್ದು ಪುಡಿ. ಇದು ಬೆಲ್ಲ. ಇದು ಸ್ವೀಟು ಹೇಗೂ ಅದು ಸ್ವೀಟ್ ಇರುತ್ತೆ. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ. ಹಾಗೆ ಇದ್ರೆ ಇದಕ್ಕೆ ಏನು ಚಟ್ನಿ ಗಿಟ್ನಿ ಏನು ಬೇಕು ಅಂತಿಲ್ಲ? ಏನು ಬೇಡ, ಏನು. ಓಕೆ, ಸ್ವೀಟ್ ಇರ್ತದಲ್ಲ. ಸರಿ, ಕಲಸೋದು ಹೀಗೆ. ಓಕೆ, ಅದಕ್ಕೆ ನೀರು ಹಾಕ್ಲಿಕ್ಕೆ ಉಂಟಾ? ಬೇಡ, ಇದೇ ನೀರು ಇರ್ತದಲ್ಲ, ಸಾಕಾಗುತ್ತೆ. ಅದೇನಿದೆ? ಸಾಕು. ಅದು ಸ್ವಲ್ಪ ನೀರು ಬಿಡುತ್ತೆ ಅಂತ ಹೇಳಿದ. ಸ್ವಲ್ಪ ನೀರು ಬಿಡುತ್ತೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತಲ್ಲ? ಇದಕ್ಕೆ ರೆಡಿ ಆಯಿತು. ಈಗ ನೆಕ್ಸ್ಟ್ ಎಂತ ಮಾಡೋದು ನಾವು? ಬಿಸಿ ಇಡ್ಲಿ ಉಂಟಾ ಏನಾದರೂ? ಬಾಳೆ ಎಲೆಗೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು, ಬಾಳೆ ಎಲೆಯನ್ನು. ಓಕೆ, ಈಗ ಬಾಳೆ ಎಲೆ ಸ್ವಲ್ಪ ಕಂದಿಸಬೇಕು. ಹಾಗಾದರೆ ಈಗ ಗ್ಯಾಸ್ ಹಚ್ಚಬೇಕು, ಗ್ಯಾಸ್ ಉರಿಸಬೇಕು. ಸ್ಲೋ ಇರಲಿಲ್ಲ? ಸ್ವಲ್ಪ. ಓಕೆ, ಅಂದರೆ ಬಾಳೆ ಹರಿದು ಹೋಗ್ಬಾರ್ದು ಅಂತಿಲ್ಲಲ್ಲ? ಹಾಂ, ಕಟ್ಟುವಾಗ ಹರಿಬಾರ್ದು ಅಂತ. ಓಕೆ, ಬಾಳೆ ಎಲೆ ಬಾಡಿಸಿ ಊಟ ಮಾಡಿದ್ದು ಕೂಡ ಚೆನ್ನಾಗಿರುತ್ತೆ. ಊಟ ಮಾಡುವಾಗೆಲ್ಲ ಬಾಳೆ ಎಲೆಯೆಲ್ಲ ಊಟ ಮಾಡ್ತಾರಲ್ಲ. ಹಾಂ ಹಾಂ. ಇದು ಇಟ್ಬಿಡುವ, ಈಗ ನೀರಿಡುವ. ಓಕೆ, ಅದು ಸಾಕಲ್ಲ ಹಾಗಾದರೆ? 2 ಬಾಳೆ ಸಾಕಾಗುತ್ತಲ್ಲ? ಈಗ ನೆಕ್ಸ್ಟು ನೀರು. ಓಕೆ, ಕಡುಬಿಗೆ ನೀರಲ್ಲ? ನಾನು ನೀರು ಆಗಲೇ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ನೀರು ಕುದಿಯೋದ್ರಲ್ಲೇ ನಾವು ಇದನ್ನು ರೆಡಿ ಮಾಡುವ ಅಂತ. ಓಕೆ, ಹಾಂ, ಈ ನೀರು ಬೆಚ್ಚಾಗ್ತಾ ಇರಲಿ ಅಂತಲೇ? ಹೌದು. ಅದನ್ನು ಮುಚ್ಚಬೇಕಲ್ಲ ಹಾಗಾದರೆ? ಓಕೆ, ಬಾಳೆ ಅಂತೂ ರೆಡಿ ಆಗಿದೆ. ಬಾಳೆ ಎಲೆ ರೆಡಿ ಆಯಿತು. ಓಕೆ, ನೀರು ಕೂಡ ಬಿಸಿಯಾಗಿ ಕುದೀತಾ ಉಂಟು. ಸ್ಲೋ ಇಡಲಾ ಸ್ವಲ್ಪ? ಸ್ವಲ್ಪ ಸ್ಲೋ ಇದೆ. ಈಗ ನೋಡಿ ಕರೆಕ್ಟಾಗಿ ಅದು ಕೂಡ ನೀರು ಕೂಡ ಬಂದಿದೆಯಲ್ಲ, ಬಿಟ್ಟಿದೆಯಲ್ಲ ಅದರಲ್ಲಿ? ಹೌದು, ಅದಕ್ಕೆ ನೀರು ಹಾಕಲಿಲ್ಲ. ಹೌದು, ಡೈರೆಕ್ಟ್ ಹಾಗೆ ಇಡೋದಾ? ಇಲ್ಲ, ಒಂದೊಂದೇ ಮಾಡ್ಕೊಂಡು ಕಟ್ಟಬೇಕು ಇದಕ್ಕೆ. ಓಕೆ, ಅದರ ಮೇಲೆ ಇದನ್ನು ಹೀಗೆ ಇಟ್ಟು. ಓಕೆ, ಬಾಳೆ ಗಿಡದ ಬಳ್ಳಿಯನ್ನೇ ತಗೊಂಡು. ಹೌದು ಹೌದು. ಓಕೆ, ಬೇಯಿಸುವ. ಓಕೆ, ಈಗ ಡೈರೆಕ್ಟ್ ಇಟ್ಬಿಡು ಹೀಗೆ. ಮನೆಯಲ್ಲಿ ಆದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಬೋದು. ಓಕೆ, ಇಲ್ಲಿ ಅದು ಕಣ ಚಿಕ್ಕ ಪಾತ್ರೆ 20-25 ನಿಮಿಷ ಬೇಯಬೇಕಲ್ಲ? ಅಷ್ಟೊತ್ತು ಬೇಯಬೇಕಲ್ಲ? ಅದು ರವೆ ಅಕ್ಕಿದು ಉಂಟಲ್ಲ, ಸ್ಮೂತ್ ಆಗಬೇಕು. ಅಂದರೆ ಅಕ್ಕಿ ಆಲ್ರೆಡಿ ನಾವು ಹೊರ್ಕೊಂಡು ಬೆಂದಿರುತ್ತಲ್ಲ, ಆದರೆ ಇನ್ನು ಒಂದು 20 ನಿಮಿಷ ಅಷ್ಟೊತ್ತು ಬೆಂದಿದ್ರೆ ಕಡಲೆ ಎಲ್ಲ ಹಾಕಿದ್ದು ಕರೆಕ್ಟಾಗಿ ಕಡಲೆ ಎಲ್ಲ ಹಾಕಿರ್ತೀವಿ, ಮಿಕ್ಸ್ ಅಪ್ ಆಗಿರುತ್ತೆ. ಆಮೇಲೆ ಕಡುಬು ರೆಡಿ ಆಗಿದೆ. ಓಕೆ, ಇದರ ಜೊತೆ ಏನು ಚಟ್ನಿ ಗಿಟ್ಟಿ ಆದರೆ ಏನು? ಚಟ್ನಿ ಬೇಡ, ತುಪ್ಪ ಮತ್ತು ಹಾಲು ಹಾಕಿ ತಿನ್ಬೋದಲ್ಲ? ಹಾಲು ಹಾಕಿ ತಿನ್ಬೋದಾ? ಹಾಲು ಹಾಕಿ ತುಪ್ಪ ಹಾಕಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ, ಹಾಗಾದರೆ ಇದು ಬೇಯಲಿಲ್ಲ? ಬೇಯಬೇಕು. ಓಕೆ,
ಎಸ್ ಮ್ಯಾಮ್, ಇದು ಆಲ್ಮೋಸ್ಟ್ ಈಗ ಬೇಯ್ತಾ ಬಂತಲ್ಲ? ಬೇಯ್ತಾ ಬಂತು. ಹಾಂ, ಇದು 15 ನಿಮಿಷ ಬಿಟ್ಟಾಗ ಒಂದು 15-20 ನಿಮಿಷ ಬಿಟ್ಟರೆ ಸರಿ ಬೇಯ್ತದೆ ಅಂತ. ಬೇಯ್ತದೆ ಅಂತಲ್ಲ? ನಾವು ಚಿಕ್ಕದು ಮಾಡೋಣ ಸ್ವಲ್ಪ ಬೇಗ ತೆಗಿತೇವೆ. ಬೇಗ ತೆಗಿತದೆ. ಇಲ್ಲ ಇದ್ದರೆ 15 ನಿಮಿಷ ಅಲ್ಲ? ಓಕೆ, ಈಗಲ್ಲ? ಓಕೆ, ಆಲ್ರೆಡಿ ಬೆಂದಿದೆ. ಆಲ್ರೆಡಿ ಬೆಂದಿದೆಯಲ್ಲ? ಪ್ಲೇಟ್ ಕೂಡ ರೆಡಿ ಇದೆ. ಬೆಲ್ಲ ಹಾಕಿದ ಕಾರಣ ಸ್ವೀಟ್ ಬರ್ತಾ ಉಂಟು ನೋಡಿ. ಬೆಲ್ಲದ್ದು ಹೌದು, ಪರಿಮಳ ಬರ್ತಾ ಇದೆ. ಓಕೆ, ಈಗ ಅದನ್ನು ಬಿಡಿಸಿ ಸರ್ವ್ ಮಾಡ್ತಾ ಇದ್ದೀರಿ? ಹೌದು. ಓಕೆ, ಚಿಕ್ಕದು ಮಾಡೋ ಕಾರಣ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದಲ್ಲ? ಕಾಣ್ತದೆ. ಬಿಸಿ ಬಿಸಿ ಕಡುಬು ತುಪ್ಪದ ಜೊತೆಗೆ ಓಕೆ ತಿನ್ನಲು ರೆಡಿಯಾಗಿದೆಲ್ಲ. ಓಕೆ, ಸಿಹಿ ಕುಂಬಳಕಾಯಿಯ ಕಡುಬಲ್ಲ? ನಾರ್ಮಲ್ ಆಗಿ ನಾವು ಅಕ್ಕಿದು ರೌಂಡ್ ಕಡುಬು ಅದೆಲ್ಲ ತಿಂತೇವೆ ಮನೆಯಲ್ಲಿ. ಇದು ಸ್ಪೆಷಲ್ ಆಗಿ ಬಾಳೆ ಎಲೆಯಲ್ಲಿ ಕಡುಬು ಮಾಡಿದಲ್ಲ? ಅರಿಶಿಣದ ಎಲೆಯಲ್ಲೂ ಸಹ ಹಾಂ, ಅರಿಶಿಣ ಎಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ? ಓಕೆ, ಪರಿಮಳ ಕೂಡ ಹಾಗೆ ಬರ್ತದೆ, ಸಾಕಾಗಿ ಬರ್ತಾ ಉಂಟು. ಸ್ವೀಟ್ ಅಂತೂ ಗಮ್ಮತ್ ಇರ್ಬೋದು. ಇದರ ಜೊತೆ ತುಪ್ಪ ಕೂಡ ಕೊಟ್ಟಿದ್ರ? ತುಪ್ಪದ ಜೊತೆ ನೆಂಚ್ಕೊಂಡು ತಿನ್ಬೋದು. ಇಲ್ಲಾಂದರೆ ಹಾಲು ಬೆಟರ್ ಅಂತ ಹೇಳ್ತಿದ್ರ? ಓಕೆ, ನಾವೀಗ ತುಪ್ಪದ ಜೊತೆ ಟೇಸ್ಟ್ ನೋಡೋಲ್ಲ ಆದರೆ? ಓಕೆ, ರೇಣುಕಾ ಸುರೇಶ್ ಮ್ಯಾಮ್ ಸಾಕಾಗಿರುವಂತಹ ಸಿಹಿ ಕುಂಬಳಕಾಯಿಯ ಕಡುಬು ರೆಡಿ ಮಾಡಿ ಕೊಟ್ಟಿದ್ದಾರೆ. ಸಾಕಾಗಿದೆ, ಜೊತೆಗೆ ತುಪ್ಪ ಕೂಡ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬ. ಸಿಹಿ ಕುಂಬಳಕಾಯಿ ಕಡುಬು ತಯಾರಿಸುವ ವಿಧಾನ. ಮೊದಲಿಗೆ ಬೆಳ್ತಿಗೆ ಅಕ್ಕಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ಆನಂತರ ಸಿಹಿ ಕುಂಬಳಕಾಯಿ ತುರಿ, ಕಡಲೆಬೇಳೆ, ಗಸಗಸೆ, ಏಲಕ್ಕಿ, ಒಣಶುಂಠಿ ಪುಡಿ, ಬೆಲ್ಲ ಹಾಕಿ ಕಲಸಿಕೊಳ್ಳಿ. ಬಳಿಕ ಬಾಡಿಸಿದ ಬಾಳೆ ಎಲೆಯ ಮೇಲೆ ಹಾಕಿ ಮಡಚಿಕೊಳ್ಳಿ. ಆ ಬಳಿಕ ಹಬೆಯಲ್ಲಿ 10ರಿಂದ 15 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಸಿಹಿ ಕುಂಬಳಕಾಯಿ ಕಡುಬು ಸವಿಯಲು ಸಿದ್ಧ. ಓಕೆ, ಸಿಹಿ ಕುಂಬಳಕಾಯಿಯ ಕಡುಬು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ? ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ದಾಲ್ ಸಜನಾ ಸೋಸ್, ಮೇಕಾಯ್ ಹೋಮ್ ಅಪ್ಲೈನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ರೇಣುಕಾ ಸುರೇಶ್ ಮ್ಯಾಮ್ ಸಾಕಾಗಿರುವಂತಹ ಕಡುಬು ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಏನು ಸಿಹಿ ಕುಂಬಳಕಾಯಿಯಲ್ಲಿ ಪಾಯಸ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಜೊತೆಗಳು. ಎಸ್ ಮ್ಯಾಮ್, ಇವಾಗ ಪಾಯಸ ಅಂತ ಹೇಳಿದ್ರಲ್ಲ? ಹೌದು. ಓಕೆ, ಏನು ಮಾಡೋದು ಫಸ್ಟಿಗೆ? ಇದು ದ್ರಾಕ್ಷಿ ಗೋಡಂಬಿ ಹುರಿಬೇಕು. ಫಸ್ಟಿಗೆ ದ್ರಾಕ್ಷಿ ಗೋಡಂಬಿ ಹುಡಬೇಕು. ಬಾಣಲ್ ಬೇಕಾ? ಹೌದು. ಓಕೆ, ಬಾಣಲೆಯಲ್ಲೇ ಹುರ್ಕೊಳ್ಳೋದಲ್ಲ? ಓಕೆ, ಆಯಿಲ್ ಹಾಕಬೇಕಾ? ಅಲ್ಲ, ತುಪ್ಪ ಹಾಕಲಿಕ್ಕೆ. ಅದಕ್ಕೆ ತುಪ್ಪ ಹಾಕ್ತಿದ್ದೀರಾ? ಓಕೆ. ಪಾಯಸಕ್ಕೆ ತುಪ್ಪವೇ ಬೆಟ್ರ್ ಅಂತ? ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲೇ ಹೊಡಿಬೇಕಲ್ಲ? ಹೌದು. ಗೋಡಂಬಿ ಹಾಕ್ತಾ ಇದ್ದೀರಾ? ದ್ರಾಕ್ಷಿ, ಆಮೇಲೆ ದ್ರಾಕ್ಷಿ ಹಾಕಿದ್ದೀರಾ? ಓಕೆ, ಅದು ಇದು ಬಾದಾಮಿ ಅಲ್ಲ? ಓಕೆ, ಬಾದಾಮಿಯನ್ನು ಚೆನ್ನಾಗಿ ಕೊಯ್ಕೊಂಡಿದ್ದಾರೆ. ಸಣ್ಣ ಮಾಡಿ ಕಟ್ ಮಾಡಿದೆ. ಓಕೆ, ಓಕೆ, ಸಾಕಾಗುತ್ತಾ ಅಷ್ಟು? ಹಾಂ. ಓಕೆ, ಆಮೇಲೆ ಪಾಯಸ ಜೊತೆಗೆ ಬೇಕಲ್ಲ? ಪಾಯಸದ ಜೊತೆಗೆ ಹಾಕಲಿಕ್ಕೆ. ಓಕೆ, ಇದನ್ನು ಇದರಲ್ಲೇ ಸ್ವಲ್ಪ ಬಿಸಿ ಮಾಡೋದು. ಹಾಂ, ಅದೇ ತುಪ್ಪದಲ್ಲಿ ಸ್ವಲ್ಪ ನೀರು ಇರಬೇಕಾ? ಹೌದು. ಓಕೆ, ಸಾಕಾ? ಅದು ಬೇಯಲಿಕ್ಕೆ. ಹಾಂ, ಬೇಯಬೇಕಲ್ಲ? ಇದನ್ನು ಏನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟಾ ಹೇಗೆ? ಇದನ್ನು ಗ್ರೈಂಡ್ ಮಾಡಲಿಕ್ಕಿಲ್ಲ, ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಹಾಂ, ತೆಂಗಿನಕಾಯಿ ಗ್ರೈಂಡ್. ಓಕೆ, ಇದು ಬೇಯಬೇಕಲ್ಲ? ಇದು ಬೇಯಿದ್ರಲ್ಲಿ ಅದು ಗ್ರೈಂಡ್ ಮಾಡಿ. ಓಕೆ, ಸಾಧಾರಣ ಅರ್ಧ ಗಡಿ ತಗೊಂಡಿದ್ದೀರಲ್ಲ? ಅರ್ಧ ಕಾಯಿ? ಅರ್ಧ ತೆಂಗಿನಕಾಯಿ ತಗೊಂಡಿದ್ದೆ.
ಇದಕ್ಕೆ ಹಾಗಾದರೆ ತೆಂಗಿನ ಹಾಲನ್ನೇ ಯೂಸ್ ಮಾಡೋದು. ಹೌದು, ನಾರ್ಮಲ್ ಹಾಲು ಯೂಸ್ ಮಾಡಬೇಕು ಅಂತ ಇಲ್ಲ. ಇದು ಅದು ಯೂಸ್ ಮಾಡ್ತಾರಾ? ಇಲ್ಲ, ಇದು ಇಲ್ಲದಿದ್ದರೂ ನಾರ್ಮಲ್ ಹಾಲು ಯೂಸ್ ಮಾಡ್ಬೋದು. ಮಾಡ್ಬೋದಲ್ಲ? ಓಕೆ. ಇದು ಏಲಕ್ಕಿ ಅಲ್ಲ? ಏಲಕ್ಕಿ ಓಕೆ. ಮತ್ತು ಬಾದಾಮಿನೇ ಹಾಗೆ ಹಾಕ್ತೀರಾ? ಸ್ವಲ್ಪ ಇದು ಗ್ರೈಂಡ್ ಮಾಡಿ. ನೀರು ಹಾಕಬೇಕಾ? ಸ್ವಲ್ಪ. ಓಕೆ, ಸಾಕಾ? ಏಲಕ್ಕಿ ಹಾಕಿದ ಕಾರಣ ಪರಿಮಳ ಬರ್ತಾ ಉಂಟು ನೋಡಿ. ಸಾಕಲ್ಲ? ಇದೆಲ್ಲ ಓಕೆ. ಆಫ್ ಮಾಡೋದಾ? ಅದಕ್ಕೆ ಹಾಕೋದು? ಅದರಲ್ಲೇ ಮಾಡೋದಾ? ಹೌದು. ಬೆಲ್ಲ ಹಾಕಿದ್ರಾ? ಎಷ್ಟು ಬೇಕೋ ಅಷ್ಟೆಲ್ಲ ನೋಡ್ಕೊಂಡು ಹಾಕೋದು. ಇದು ಪಾಯಸ ಹಾಗೆ ಬಾಯಿ ಹಾಕುವಾಗ ಅದು ಸ್ಪೀಸ್ ಕೂಡ ಸಿಗುತ್ತಾ? ಸಿಗಬೇಕಲ್ಲ? ಹೌದು. ಹಾಗಾದರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದಲ್ಲ? ಇನ್ನು ನಾರ್ಮಲ್ ಆಗಿ ಪಲ್ಯಕ್ಕೆಲ್ಲ ಕಟ್ ಮಾಡ್ತೀರಲ್ಲ ಅಷ್ಟು ಚಿಕ್ಕ ಮಾಡಿದ್ರೆ. ಓಕೆ. ಈಗ ತೆಂಗಿನಕಾಯಿ ಹಾಲು ಹಾಕ್ತಿದ್ರಲ್ಲ, ನೀರು ಹಾಕ್ಬೇಕು ಇದಕ್ಕೆ? ಬೇಡ. ಇದು ಹಾಗಿರಲಿ? ಅದಿರಲಿ, ಬೇಕಿದ್ರೆ ಮತ್ತೆ ಮತ್ತೆ ಇದು ಮಾಡೋದಲ್ಲ? ಓಕೆ. ನಾವು ಅದನ್ನ ಮನೇಲಿ ಒಂದು ಗ್ಲಾಸ್ ಜಾಸ್ತಿ ಪಾಯಸ ಆಗುತ್ತೆ ಅಂತೇಳಿ ಸ್ವಲ್ಪ ಇದು ಗಟ್ಟಿ ಆಗಬೇಕಲ್ಲ? ಓಕೆ. ಅಂದರೆ ಇದು ಪಾಯಸ ಗಟ್ಟಿ ಇರುತ್ತಾ ಹೇಗೆ? ಇದು ಆರಿದ ನಂತರ ಗಟ್ಟಿ ಬರ್ತದೆ. ಓಕೆ. ಬಿಸಿ ಆಗುವಾಗ ಗಟ್ಟಿ ಇರೋದಿಲ್ಲ. ಪಾಯಸ ಯಾವಾಗಲೂ ಸ್ವಲ್ಪ ನೀರೇ ಇರುತ್ತೆ ನೋಡಿ. ನೀವು ಗಟ್ಟಿ ಮಾಡಿದರೆ ಹೇಗೆ? ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ಸ್ವಲ್ಪ ಹಾಲು ಹಾಕಿದರೆ ಮತ್ತೆ ಹಾಲು ಹಾಕ್ತೀವಲ್ಲ? ಹಾಲು ಹಾಕಿದರೆ ಕರೆಕ್ಟ್ ಬರುತ್ತೆ. ಓಕೆ. ಚೆನ್ನಾಗಿ ಕುದೀತಾ ಉಂಟು. ದ್ರಾಕ್ಷಿ ಇಟ್ಟಿದೆ. ಓಕೆ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ರಲ್ಲ? ಈಗ ಸ್ವಲ್ಪ ಹಾಲು ಹಾಕ್ತಿದ್ದಾರಲ್ಲ? ಓಕೆ. ಇದಕ್ಕೆ ನಾವು ತೆಂಗಿನ ಹಾಲನ್ನು ಹಿಂಡಲಿಕ್ಕೆ ಇಲ್ಲ, ಹಾಗೇ ಹಾಲು ಹಾಕುವ ಕಾರಣ. ಓಕೆ. ಕೆಲವು ಪಾಯಸಕ್ಕೆ ತೆಂಗಿನ ಹಾಲು ಹಿಂಡ್ತಾರಲ್ಲ? ಹೌದು, ಅದು ಇದಾಗ್ತದೆ. ಒಂದು ಕುದಿ ಬಂದರೆ ಪಾಯಸ ರೆಡಿ ಅಲ್ಲ? ಪಾಯಸ ರೆಡಿ ಆಯಿತು. ಓಕೆ. ಓಕೆ. ಈಗ ಸರ್ವ್ ಮಾಡೋದಲ್ಲ? ಹೌದು. ಎಸ್. ಗ್ರಾಮರಾಗಿ ಕಾಣ್ತಂತ ಮಾತ್ರ. ಓಕೆ. ಸ್ವಲ್ಪ ಗಸಗಸೆ ಮೇಲೆ. ಓಕೆ. ಮೇಲೆಲ್ಲ ಹಾಕಿದ್ರಲ್ಲ? ಇದು ಪಾಯಸ ರೆಡಿ ಆಯಿತು, ಕುಂಬಳಕಾಯಿದು. ಓಕೆ. ಸಿಹಿ ಕುಂಬಳಕಾಯಿಯ ಪಾಯಸ ರೆಡಿ ಅಲ್ಲ? ಮೇಲ್ಗಡೆ ಗಸಗಸೆ ಹಾಕಿದ ಕಾರಣ ಸ್ವಲ್ಪ ಡಿಸೈನ್ ಆಗಿ ಕಾಣ್ತದೆ. ಸಗಾಗಿ ಉಂಟು, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಉಂಟು. ಈಗ ಸ್ಪೂನಲ್ಲಿ ಹೀಗೆ ತೆಗೆದು ತಿಂದರೆ ಫುಲ್ ಖಾಲಿ ಮಾಡ್ಬೋದಲ್ಲ? ಜೊತೆಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಅದು ಇನ್ನೂ ಟೇಸ್ಟ್ ಕಾಣುತ್ತೆ. ನಾರ್ಮಲ್ ಆಗಿ ನಾವು ಪಾಯಸ ತಿಂತೇವೆ, ಆದರೆ ಈ ಥರ ಏನು ಸಿಹಿ ಕುಂಬಳಕಾಯಿದಲ್ಲಿ ಪಾಯಸ ಮಾಡಿದರೆ ಇನ್ನೂ ಸ್ಪೆಷಲ್ ಆಗಿರ್ತದೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ರೇಣುಕಾ ಸುರೇಶ್ ಮ್ಯಾಮ್ ಸಗದಾಗಿರುವಂತಹ ಸಿಹಿ ಕುಂಬಳಕಾಯಿಯ ಪಾಯಸ ರೆಡಿ ಮಾಡಿಕೊಡಿದ್ದಾರೆ. ಸಗದಾಗಿರುತ್ತೆ. ನಾರ್ಮಲ್ ಆಗಿ ಸಿಹಿ ಕುಂಬಳಕಾಯಿಯ ಸಾಂಬಾರು ಎಲ್ಲ ತಿಂದಿರ್ಬೋದು. ಈ ಥರ ಸ್ಪೆಷಲ್ ಆಗಿ ಪಾಯಸ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ರೇಣುಕಾ ಸುರೇಶ್ ಮ್ಯಾಮ್ ಹೇಳಿದರು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಿಹಿ ಕುಂಬಳಕಾಯಿ ಪಾಯಸ ತಯಾರಿಸುವ ವಿಧಾನ. ಮೊದಲು ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳಿ. ನಂತರ ಸಿಹಿ ಕುಂಬಳಕಾಯಿ ಹೋಳುಗಳನ್ನು ತುಪ್ಪದಲ್ಲಿ ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಏಲಕ್ಕಿ, ಬಾದಾಮಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕುಂಬಳಕಾಯಿ ಬೆಂದ ನಂತರ ಬೆಲ್ಲ, ತೆಂಗಿನಕಾಯಿ ಪೇಸ್ಟ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಹಾಗೂ ಸ್ವಲ್ಪ ಹಾಲು ಹಾಕಿ ಒಂದು ಕುದಿ ಬರುವವರೆಗೂ ಬೇಯಿಸಿಕೊಳ್ಳಿ. ಮೇಲಿನಿಂದ ಗಸಗಸೆಯನ್ನು ಹರಡಿ. ಈಗ ಬಿಸಿ ಬಿಸಿಯಾದ ಸಿಹಿ ಕುಂಬಳಕಾಯಿ ಪಾಯಸ ತಯಾರು.
ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಎರಡು ಡಿಶ್ ಕೂಡ ನಮ್ಮ ಮುಂದೆ ರೆಡಿಯಾಗಿದೆಯಲ್ಲ. ಯಾವುದು ಟೇಸ್ಟ್ ನೋಡು ಫಸ್ಟ್. ಈಗ ಕಡುಬು ಫಸ್ಟ್ ನೋಡುವಲ್ಲ. ಓಕೆ, ಇದನ್ನು ಹಾಲು ಜೊತೆ ತಿಂದರೆ ಒಳ್ಳೆ ಅಂತ ಹೇಳ್ತಾರೆ. ಹಾಲು ಮತ್ತು ತುಪ್ಪ ಹಾಕಿ ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಪ್ಲೇಟಿಗೆ ಹಾಲು ಮತ್ತು ತುಪ್ಪ ಹಾಕಿ ತಿನ್ನಬೇಕು. ಓ, ಆ ಥರ ಡಿಪ್ ಮಾಡಿ ತಿನ್ನಬೇಕಲ್ಲ. ಮಾಡಿ ತಿಂದರೆ ಒಳ್ಳೆಯದಾಗ್ತದೆ. ಓಕೆ, ಇದಂತೂ ಗಮ್ಮತ್ ಉಂಟು ಅಂತ ಕಾಣಿಸ್ತಾ ಉಂಟು. ಹೇಗುಂಟು? ಚೆನ್ನಾಗಿ ಬಂದಿದೆ. ಈ ಥರ ಮಾಡಿ ಸಾಕಾಗಿ ಉಂಟಲ್ಲ. ಈ ಥರ ಫುಲ್ ಮಾಡಿ ಏನು ಹಾಲು ಜೊತೆ ಮಿಕ್ಸ್ ಮಾಡಿ ತಿಂದರೆ ಫುಲ್ಲು ಖಾಲಿ ಮಾಡೋದು. ಹೌದು, ನಾವು ಏನು ಬಾಳೆ ಎಲೆಯಲ್ಲಿ ಮಾಡಿದ ಕಾರಣ ಅದರ ಫ್ಲೇವರ್ ಕೂಡ ಹಾಗೆ ಬರ್ತುಂಟಲ್ಲ. ಚೆನ್ನಾಗಿ ಉಂಟು ಮ್ಯಾಮ್. ಜೊತೆಗೆ ನೀವು ಅದರ ಕಡಲೆಯಲ್ಲಿ ಹಾಕಿದ್ರು ಕೂಡ ಬಾಯಿಗೆ ಹಾಗೆ ಸಿಗ್ತಾ ಉಂಟು. ಈಗ ಇನ್ನೊಂದು ಪಾಯಸ ಅಲ್ಲ, ಇದು ಸ್ಪೆಷಲಾಗಿ ನಮ್ಮ ಸಿಹಿ ಕುಂಬಳಕಾಯಿ ಪಾಯಸ. ಇದು ಕೂಡ ಸಾಕಾಗಿಂಟು. ಹೇಗಾಗಿದೆ? ಚೆನ್ನಾಗಿದೆಯಲ್ಲ. ಸ್ವಲ್ಪ ಬಿಸಿ ಇದ್ದ ಕಾರಣ ಸ್ವಲ್ಪ ಬಿಸಿ ಉಂಟು. ತಣ್ಣಾಗಿದ್ರೆ ಸ್ವಲ್ಪ ತಣ್ಣಾಗಿದ್ರೆ ಫುಲ್ಲಿ ಕಾಲ್ ಮಾಡ್ಬೋದಲ್ಲ. ಚೆನ್ನಾಗುಂಟು ಮ್ಯಾಮ್. ಏನು ಸಿಹಿ ಕುಂಬಳಕಾಯಿಂದ ಈ ಥರ ಕೂಡ ಸ್ಪೆಷಲಾಗಿ ಡಿಶ್ ಮಾಡ್ಬೋದು ಅಂತ ನೀವು ಹೇಳಿಕೊಟ್ಟಿದಾಗ ಗೊತ್ತಾಯಿತು. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ಚೆನ್ನಾಗಿರುತ್ತಲ್ಲ. ನಮಗೆ ಕೂಡ ಈ ಥರ ಸ್ಪೆಷಲಾಗಿ ಒಂದು ನಾವು ಐಟಮಲ್ಲಿ ಎರಡು ಡಿಶ್ ಮಾಡಿಕೊಡೋದು, ಸ್ಪೆಷಲಾಗಿ ಮಾಡೋದು ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಎರಡು ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ರೇಣುಕಾ ಸೋಡಸ್ ಮ್ಯಾಮ್ ಸಾಕಾಗಿರುವಂತಹ ಸಿಹಿ ಕುಂಬಳಕಾಯಿಂದ ಕಡುಬು ಮತ್ತು ಪಾಯಸ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.